ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಮಾಣಿ ಮೈಸೂರು ರಸ್ತೆಯಲ್ಲಿ ಮಂಗಳೂರು ಯೂನಿವರ್ಸಿಟಿ ಕಾಲೇಜ್ ರೋಡ್ನ ಮೇಲ್ಕಾರ್ನಲ್ಲಿ ಸರ್ಕಾರಿ ಜಾಗವನ್ನು ಅತಿಕ್ರಮಣ ಮಾಡಿ ಅಂಗಡಿ ನಿರ್ಮಾಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಅವರಿಗೆ ನೀಡಿದ ದೂರಿನ ಹಿನ್ನೆಲೆ ಎಸಿ ಮದನ್ ಮೋಹನ್ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭ ಪುರಸಭಾ ವ್ಯಾಪ್ತಿಯ ಮೇಲ್ಕಾರ್ನಲ್ಲಿ ಅನುಮತಿ ಪಡೆಯದೆ ನಿರ್ಮಾಣಗೊಂಡಿರುವಂತಹ ವಾಣಿಜ್ಯ ಶೆಡ್ಗಳ ಕುರಿತು ಯಾವುದೇ ಕ್ರಮ ಕೈಗೊಳ್ಳದ ಪುರಸಭಾ ಇಂಜಿನಿಯರ್ ಡೊಮಿನಿಕ್ ಡಿ ಮೆಲ್ಲೋ ಅವರನ್ನ ತರಾಟೆಗೆ ತೆಗೆದುಕೊಂಡರು. ನೀವೇನೋ ಕೈಗೆ ಕೋಳ ಹಾಕಿಕೊಂಡಿದ್ದೀರಾ, ನಿಮಗೆ ಕಣ್ಣು ಕಾಣಿಸುವುದಿಲ್ಲವಾ, ಬರೀ ನೋಟಿಸ್ ಕೊಡುವ ಬದಲು ಆಕ್ಷನ್ ಏನು ತೆಗೆದುಕೊಂಡಿದ್ದೀರಿ ಎಂದು ಪ್ರಶ್ನಿಸಿದರು. ಪಾಣೆಮಂಗಳೂರು ಗ್ರಾಮದ ಸರ್ವೆ ನಂಬರ್ 58/4ರಲ್ಲಿ 4.5 ಸೆಂಟ್ಸ್ ಎಕರೆ ಸರ್ಕಾರಿ ಜಮೀನಿನಲ್ಲಿ ಜೆ ಸೈಫುದ್ದೀನ್ ಎಂಬುವರು ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡು ಪರವಾನಗಿ ಪಡೆಯದೆ 20 ಶೆಡ್ಗಳನ್ನು ನಿರ್ಮಾಣ ಮಾಡಿ ವ್ಯಾಪಾರ ಮಾಡಲು ಇತರರಿಗೆ ಬಾಡಿಗೆ ನೀಡಿದ್ದಾನೆ. ಪರವಾನಗಿ ಇಲ್ಲದ ಕಟ್ಟಡದಲ್ಲಿ ಕೋಳಿ ಅಂಗಡಿ, ಹಸಿಮೀನು ಅಂಗಡಿ, ಹೋಟೆಲ್ ಉದ್ಯಮಗಳು ನಡೀತಾ ಇದ್ದು ಇದರಿಂದ ಹೊರಹೋಗುವ ಗಲೀಜು ನೀರು ಚರಂಡಿಯಲ್ಲಿ ಶೇಖರಣೆ ಆಗಿದೆ. ಮಳೆಗಾಲದಲ್ಲಿ ನೇರವಾಗಿ ನೇತ್ರಾವತಿ ನದಿ ಸೇರ್ತಾ ಇದೆ. ಬೇಸಿಗೆ ಕಾಲದಲ್ಲಿ ನಿಂತ ಕೊಳಚೆ ನೀರಿನಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಮೂಲಕ ಇಲ್ಲಿನ ಸಾರ್ವಜನಿಕರಿಗೆ ತೊಂದರೆಯಾದರೆ ಮಳೆಗಾಲದಲ್ಲಿ ನೇರವಾಗಿ ನೇತ್ರಾವತಿ ನದಿ ಸೇರುವ ಕೊಳಚೆ ನೀರನ್ನು ಮಂಗಳೂರು ಜನತೆ ಕುಡಿಯಬೇಕಾದ ಸ್ಥಿತಿ ಇದೆ ಎಂದು ಅವರು ಆರೋಪ ವ್ಯಕ್ತಪಡಿಸಿದ್ದಾರೆ. ಎಸಿ ಅವರು ಸ್ಥಳದಿಂದ ಹೋದ ಬಳಿಕ ಪುರಸಭಾ ಇಂಜಿನಿಯರ್ ಅವರು ಅಂಗಡಿಗಳಿಗೆ ಪ್ರತ್ಯೇಕವಾಗಿ ತೆರಳಿ ಸೋಮವಾರದಿಂದ ಅಂಗಡಿಗಳಿಗೆ ಬೀಗ ಹಾಕಲಾಗುವುದು, ಅಂಗಡಿಯ ಒಳಗಿರುವ ಸಾಮಗ್ರಿಗಳನ್ನು ತೆರವು ಮಾಡುವಂತೆ ಮೌಖಿಕವಾಗಿ ಸೂಚನೆ ನೀಡಿದ್ದಾರೆ. ಖಾಲಿ ಇರುವ ಸರ್ಕಾರಿ ಜಾಗದಲ್ಲಿ ಮೆಲ್ಕಾರ್ ಜನತೆಗೆ ಅತಿ ಅವಶ್ಯಕವಾಗಿರುವ ಬಸ್ ನಿಲ್ದಾಣ ಹಾಗೂ ಶೌಚಾಲಯ ನಿರ್ಮಾಣ ಮಾಡಿಕೊಡುವಂತೆ ಅವರು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿದ್ದಾರೆ. ನೀವು ಇಂಜಿನಿಯರ್ ಇದ್ದೀರಿ, ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ನಿಮ್ಮ ಪರ್ಮಿಷನ್ ತಗೋಬೇಕು. ಬೇರೆ ಹಂಗೆ ನಾನು ಪರ್ಮಿಷನ್ ಇಲ್ಲ ಎಲ್ಲಿ ಬೇಕಾದ್ರೆ ಕಟ್ಟಲ್ಲ. ಇದನ್ನು ಡೆಮಾಲಿಷ್ ಮಾಡಬೇಕು ನಾವು ಬಾಡಿ ಇದನ್ನು ಮಾಡಿ ಆಗಿದೆ ಸರ್. ಇಲ್ಲಿ ಇದ್ದದ್ದನ್ನು ಅಪ್ಪ ಈಗ ಅವ್ರು ನೀವೇ ಹೇಳ್ತಿದ್ರೆ ಅವ್ರು ಪಟ್ಟಾ ಜಾಗದಲ್ಲಿ ಅವ್ರು ಇದ್ದಾರೆ ಅಲ್ವಾ? ಪಟ್ಟಾ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಬೇಕು ಅಂತ ನಿಮ್ಮ ಪರ್ಮಿಷನ್ ತಗೊಳ್ಳೋದು ಬೇಡವಾ? ಬೇಕು. ಮತ್ತೆ ಏನು ಮಾಡಿದ್ದೀರಾ? ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಾ? ನೋಟಿಸ್ ಕೊಟ್ಟಿದ್ದೀವಿ. ಏನು ಮಾಡಿದ್ದೀರಾ? ನೋಟಿಸ್ ಕೊಟ್ಟಿದ್ದಾರೆ. ಅದು ಬಿಡಿಯಪ್ಪ, ನೀವು ನೋಟಿಸ್ ಕೊಟ್ಟಿರೋದು ಎಲ್ಲಿ? ಕಟ್ಟಬೇಡ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿ ಕಾಮಗಾರಿ ಆಗುವಾಗ ಕಟ್ಟಬಾರ್ದು ಅಂತ. ಅಲ್ಲ, ನೀವೇನು ಕೈಗೆ ಕೋಳ ಕಟ್ಕೊಂಡು ಹೋಗ್ತೀರಾ? ಅಲ್ಲ, ನನ್ನ ಹತ್ರ 2ನೇ ನೋಟಿಸ್ 3ನೇ ನೋಟಿಸ್. ಇನ್ನೂ ಎಷ್ಟು ನೋಟಿಸ್ ಕೊಡಬೇಕು? ಇದು ಇನ್ನೂ ಬಾಡಿಯಲ್ಲಿ ತೀರ್ಮಾನ ಆಗಬೇಕು ಎಂತ ಮಾಡಬೇಕು. ಅಲ್ಲ ಸರ್, ಒಂದು ಯಾಕೆ ಓಪನ್ ಆಗಿ ಆದದಂತ ನಾವು ಅದಕ್ಕೆ ಇದು ಓಪನ್ ಆಗಿ ನಾವು ಕೂಡ ಇಲ್ಲಿ ಕಟ್ಬೋದಾ? ನೋಡಿ ಡಿಮೆಲ್ ಅವರೇ, ನೀವು ಎಲ್ಲ ಬರೀ ನೋಟಿಸ್ ಕೊಡ್ತಾ ಇದ್ರೆ ಇನ್ನೂ 20 ನೋಟಿಸ್ ನಾನು ಕೊಡ್ಬೋದು. ಈಗ ಆ್ಯಕ್ಷನ್ ಏನಾಗಿದೆ? ಮತ್ತು ಇಲ್ಲಿ ಜನ ಸೇರಿಕೊಂಡು ಗಲಾಟೆ ಮಾಡಿ ಇಷ್ಟು ಸೆನ್ಸಿಟಿವ್ ಇರಬೇಕಾದ್ರೆ ನೀವು ಏನಾದರೂ ಒಂದು ಕ್ರಮ ಕೈಗೊಳ್ಬೇಕು. ಇಲ್ಲ ಹೇಳಿ ನಿಲ್ಲಿಸಬೇಕು, ಅಥವಾ ಕರೆಕ್ಟ್ ಇಲ್ಲ ಅಂತಂದರೆ ಒಂದು ನಿರ್ಧಾರ ತಗೋಬೇಕು. ಚೀಫ್ ಆಫೀಸರ್ಗೆ ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬರಲೇ ಇಲ್ಲ, ಇಲ್ಲಿಗೆ ಬರಲೇ ಇಲ್ಲ ಅವರು. ಏನು ಎಲ್ಲ ರೆಕಾರ್ಡ್ ಬಗ್ಗೆ ಏನು ಪ್ರಯೋಜನ? ಏನು ಮಾಡಿದ್ದೀರಾ ಅಂತ ಹೇಳ್ತಿರೋದು. ಈಗ ನೋಟಿಸ್ ಕೊಟ್ಟರೆ ಲೈಸೆನ್ಸ್ ಇಲ್ಲ, ನೀವೇ ಹೇಳ್ತೀರಾ, ಡೋರ್ ನಂಬರ್ ಇಲ್ಲ, ಪುರಸಭೆ ಏರಿಯಾದಲ್ಲಿ ಅವರವರು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಏನೇನು ಮಾಡಬೇಕು ಈಗ MLA ಅವರು ಕೊಟ್ಟಿದ್ರೆ ಓಕೆ, ಅದು ಅವರು ಮಾಡಿಸ್ತಾರೆ. ಬಟ್ ಇಲ್ಲಿ ರಿಸರ್ವ್ ಆಗಿದೆ, ನಿಮ್ಮ ಕಡೆ ಜನ ಕಟ್ಕೊಳ್ಳೋಕ್ಕಿದೆ ಮಾಡಿ.
ಅದು ಅವ್ರು ಕೊಡಬೇಕು. ನಾನು ಹೇಳಿದ್ದೆ, ನೀನು ಹೇಳಿದ್ದೇನು ಸರ್ಕಾರಿ ಜಾಗ